ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನಲ್ಗೆ ಸ್ವಾಗತ. ಕಾರವಾರದಲ್ಲಿ ಜಾತಿ ಜನಗಣತಿ ಹಿನ್ನೆಲೆ ಮುನ್ನೆಲೆ ಬೃಹತ್ ವಿಚಾರಗೋಷ್ಠಿ ಕಾರ್ಯಕ್ರಮ. ಕಾರವಾರ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ಉತ್ತರ ಕನ್ನಡ ಕಾರವಾರ ವತಿಯಿಂದ ಕಾರವಾರ ಶೇಜವಾಡದ ಸದಾನಂದ ಪ್ಯಾಲೇಸ್ನಲ್ಲಿ ಹಮ್ಮಿಕೊಂಡ ಜಾತಿ ಜನಗಣತಿ ಹಿನ್ನೆಲೆ ಮುನ್ನೆಲೆ ಬೃಹತ್ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ಎಸ್ ನಾಯ್ಕ್ರವರ ಅಧ್ಯಕ್ಷತೆಯಲ್ಲಿ ಕಾರವಾರದ ಶ್ರೀರಾಮಕೃಷ್ಣ ಪರಮಹಂಸ ಆಶ್ರಮದ ಶ್ರೀ 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 ಭಾವೇಶಾನಂದ ಸ್ವಾಮೀಜಿಗಳೊಂದಿಗೆ ಸೇರಿ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಕೋಟೆ ಶ್ರೀನಿವಾಸ್ ಪೂಜಾರಿ, ವಕ್ತಾರರು ಸಾಮಾಜಿಕ ಪ್ರಮುಖರಾದ ಶ್ರೀ ವಾದಿರಾಜ್, ಕುಮಟಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದಿನಕರ ಕೆ ಶೆಟ್ಟಿ, ಜಿಲ್ಲಾಧ್ಯಕ್ಷರಾದ ಎನ್.ಎಸ್. ಹೆಗಡೆ ಹಾಗೂ ಮಾಜಿ ಸಚಿವರು, ಶಾಸಕರು, ಮಾಜಿ ಶಾಸಕರು, ಮುಖಂಡರು, ಪ್ರಮುಖರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಮಾತೃಭುವಿಯ ವಿಚ್ಛಿದ್ರಗೊಳಿಸುತ್ತಿರ ಕ್ಷುದ್ರ ಅರಿಯ ಸಂಚು, ಪ್ರಲಯ ರುದ್ರ ನುಡಿ ಗಣ್ಣ ತೆರೆಸಿರೈ ಹರಿಸಿ ಕಠರ ಮಿಂಚು. ಶಸ್ತ್ರಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬನ್ನಿ, ಸಿದ್ಧರಾಗಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಭರತ ಭೂಮಿಯಲ್ಲಿ ಭರದಿ ಬೋರಿಡಲಿ ದಿವ್ಯ ಪಾಂಚಜನ್ಯ, ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ. ನಾಡ ರಕ್ಷಣೆಗೆ ಭಾರತಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ದೀಪವನ್ನು ಬೆಳಗಿಸಿದಂಥ ಎಲ್ಲ ಗಣ್ಯರಿಗೆ, ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ಗಣ್ಯಮಾನರಿಗೆ ಧನ್ಯವಾದಗಳು. ನಮ್ಮ ದಿವ್ಯ ಸಾನ್ನಿಧ್ಯವನ್ನ ಹೊಂದುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಕಳೆಯನ್ನು ತಂದುಕೊಟ್ಟಿರ್ತಕ್ಕಂಥ ಶ್ರೀ 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 ಭಾವೇಶಾನಂದ ಸ್ವಾಮೀಜಿಗಳು, ಶ್ರೀರಾಮ ಈ ಗಣೇಶ ಚತುರ್ಥಿಗೆ ಭಕ್ತಿ, ರುಚಿ ಮತ್ತು ಪರಂಪರೆಯ ಉತ್ಸವವನ್ನು ಆಚರಿಸೋಣ. ಮೋದಕ, ಕರಂಜಿಗೆ, ವಿವಿಧ ರೀತಿಯ ಹೋಳಿಗೆಗಳು ಮತ್ತು ರುಚಿಕರವಾದ ಬೆಸನ್ ಲಾಡು, ಬೂಂದಿ ಲಾಡು, ಶೇವ್, ಚಕ್ಕುಲಿ ಮತ್ತು ಇನ್ನೂ ಅನೇಕ. ಗಣಪನಿಗೆ ಪ್ರಿಯವಾದ ಪುಟಾಣಿ ಪಂಚಗದ್ಯ ಪ್ರಸಾದ ಲಭ್ಯ. ಪೂಜೆಗೆ ಅಗತ್ಯವಿರುವ ತಾಜಾ ಸಾಮಗ್ರಿಗಳು: ಬಿಲ್ವಪತ್ರಿ, ತುಳಸಿ, ಕರ್ಕಿ, ಬಾಳೆ ಎಲೆ, ಬಾಳೆಗಿಡ ಇತ್ಯಾದಿ. ಗಣಪತಿ ಅಲಂಕಾರ ಸಾಮಾನುಗಳು: ಹೂವಿನ ಮಾಲೆಗಳು, ಬಣ್ಣದ ಮಾಲೆಗಳೊಂದಿಗೆ ನಮ್ಮ ದೇವರನ್ನು ಅಲಂಕರಿಸೋಣ. ಗೌರಿ, ಮಹಾದೇವ, ಗಣಪತಿ ಪೂಜೆ ಕಿಟ್ ಲಭ್ಯ. ನಮ್ಮ ವಿಶೇಷವಾದ ಆಲ್-ಇನ್-ಒನ್ ಗಣಪತಿ ಶುದ್ಧಿ, ಹೋಮ, ಹವನ ಕಿಟ್ ಲಭ್ಯ. ಹೋಮಕುಂಡ ಬಾಡಿಗೆಗೆ ಅಥವಾ ಮಾರಾಟಕ್ಕೆ ಲಭ್ಯ. ಯಾವುದೇ ವಸ್ತುಗಳಿಗೆ 1 ವಾರದ ಮೊದಲು ಬುಕ್ಕಿಂಗ್ ಅನಿವಾರ್ಯ. ಈ ವರ್ಷ ನಿಮ್ಮ ಗಣೇಶ ಚತುರ್ಥಿ ಆಚರಣೆ ಭಕ್ತಿ ಮತ್ತು ಪರಂಪರೆಯಿಂದ ನಡೆಯಲಿ. ಇಂದೇ ಬುಕ್ ಮಾಡಿ. ನರಸಿಂಹ ಮಾರ್ಕೆಟ್, ರೈಕರ್ ಮೆನೋರ್ ಬಿಲ್ಡಿಂಗ್, ಸುಜುಕಿ ಬೈಕ್ ಶೋರೂಮ್ ಎದುರುಗಡೆ, ಬಸ್ ಡಿಪೋ ರಸ್ತೆ, ಕಾರವಾರ. ವಾಟ್ಸ್ಆಪ್ ನಂಬರ್ 9429692688.
ಶ್ರೀ ಸುರೇಂದ್ರ ಮುರಳೀಧರ್ ಗಾಂವ್ಕರ್ ಅವರಿಗೆ ವಿದ್ಯಾಸಿರಿ ಪೋಷಕ ಸೇವಾರತ್ನ ಪ್ರಶಸ್ತಿ. ಕಾರವಾರ ಮುಡಗೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಹೊಸಾಳಿಯ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಸುರೇಂದ್ರ ಮುರಳೀಧರ್ ಗಾಂವ್ಕರ್ ಇವರಿಗೆ ಸೆಕೆಂಡರಿ ಇಂಗ್ಲಿಷ್ ಸ್ಕೂಲ್ ಅಂಗಡಿ ಇಲ್ಲಿ ಅಭಿನಂದನಾ ಸಮಾರಂಭವನ್ನು ಅಂಗಡಿ ಎಜುಕೇಷನ್ ಸೊಸೈಟಿ ಇವರ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಶ್ರೀ ಸುರೇಂದ್ರ ಗಾಂವ್ಕರ್ ಇವರು ಗ್ರಾಮೀಣ ಭಾಗದ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ, ಸ್ಟೀಮ್ ಲ್ಯಾಬ್, ಲ್ಯಾಪ್ಟಾಪ್ಗಳು, ಡಿಜಿಟಲ್ ಕ್ಲಾಸ್ ರೂಮ್ಗಳು, ಡೆಸ್ಕ್ ಬೆಂಚ್ಗಳು, ಶಾಲಾ ಮೈದಾನದ ಅಭಿವೃದ್ಧಿ, ನೀರಿನ ಫಿಲ್ಟರ್, ಹೊಸ ಶೌಚಾಲಯ ನಿರ್ಮಾಣ ಹಾಗೂ ಹಳೆ ಶೌಚಾಲಯ ದುರಸ್ತಿ, ಹೊಸ ಡೆಸ್ಕ್ ನೀಡಿರುತ್ತಾರೆ. ಹಾಗೂ ಹೊಸಾಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವತಿಯಿಂದ 8,000 ರೂಪಾಯಿ ವೆಚ್ಚದಲ್ಲಿ ಕ್ರೀಡಾ ಸಲಕರಣೆ ಹಾಗೂ 10,000 ರೂಪಾಯಿ ವೆಚ್ಚದಲ್ಲಿ ಸಮವಸ್ತ್ರಗಳನ್ನು ಒದಗಿಸಿರುತ್ತಾರೆ. ಹಾಗೂ ಜಿಮ್ ಸೌಲಭ್ಯವನ್ನು ಕೂಡ ಒದಗಿಸಿರುತ್ತಾರೆ. ಸ್ಮಾರ್ಟ್ ಕ್ಲಾಸ್, ಸೈನ್ಸ್ ಲ್ಯಾಬ್, ಸ್ಟೀಮ್ ಲ್ಯಾಬ್ ಫಾರ್ ಇನೋವೇಷನ್ ಹಾಗೂ ಲ್ಯಾಪ್ಟಾಪ್ನಂತಹ ಆಧುನಿಕ ಸೌಲಭ್ಯಗಳಿಂದ ಬಹುತೇಕ ಸರಕಾರಿ ಗ್ರಾಮೀಣ ಶಾಲೆಗಳು ವಂಚಿತರಾಗಿದ್ದು, ತನ್ನ ಗ್ರಾಮದ ಶಾಲೆಯ ಮಕ್ಕಳಿಗೆ ಈ ಸೌಲಭ್ಯಗಳು ದೊರಕಬೇಕೆಂಬ ಆಶಯ ಹೊಂದಿ ಅವರು ತಾಲೂಕಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತಿಯ ಅನುದಾನ ಬಳಸುವುದರೊಂದಿಗೆ ಈ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ತಮ್ಮ ವೈಯಕ್ತಿಕ ಹಣವನ್ನು ನೀಡಿರುತ್ತಾರೆ ಎಂಬುದು ವಿಶೇಷವಾಗಿದೆ. ಅವರ ಈ ಕೊಡುಗೆಯಿಂದಾಗಿ ಅಂಗಡಿ ಸೆಕೆಂಡರಿ ಇಂಗ್ಲಿಷ್ ಸ್ಕೂಲ್ ಇದು ಜಿಮ್ ಸೌಲಭ್ಯ ಹೊಂದಿರುವ ಜಿಲ್ಲೆಯ ಮೊದಲ ಸರ್ಕಾರಿ ಅನುದಾನಿತ ಶಾಲೆಯಾಗಿದೆ. ಸದ್ಯ ಕೆಲ ದಿನದ ಹಿಂದೆ ಶ್ರೀ ಸುರೇಂದ್ರ ಗಾಂವ್ಕರ್ ಹಾಗೂ ಮುಡಗೇರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀ ನಂದಕಿಶೋರ್ ಬಿಕಾಜಿ ನಾಯ್ಕರವರು ತಮ್ಮ ವೈಯಕ್ತಿಕ 50,000 ರೂಪಾಯಿ ವೆಚ್ಚದಲ್ಲಿ ಶಾಲೆಗೆ ಮತ್ತಷ್ಟು ಡೆಸ್ಕ್ ಬೆಂಚ್ಗಳನ್ನು ನೀಡಿರುತ್ತಾರೆ. ತಮ್ಮ ಕ್ಷೇತ್ರದ ಶಿಕ್ಷಣ ರಂಗದ ಬಗೆಗಿನ ಇವರ ಕಾಳಜಿ ಹಾಗೂ ಸೆಕೆಂಡರಿ ಇಂಗ್ಲಿಷ್ ಸ್ಕೂಲ್ ಅಂಗಡಿ ಇದರ ಅಭಿವೃದ್ಧಿಗೆ ಅವರ ಅಪಾರ ಕೊಡುಗೆಯನ್ನು ಗುರುತಿಸಿ ಅಂಗಡಿ ಎಜುಕೇಷನ್ ಸೊಸೈಟಿ ಇವರ ವತಿಯಿಂದ ಶ್ರೀ ಸುರೇಂದ್ರ ಮುರಳೀಧರ್ ಗಾಂವ್ಕರ್ ರವರನ್ನು ವಿದ್ಯಾಸಿರಿ ಪೋಷಕ ಸೇವಾರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಇನ್ನೋರ್ವ ದಾನಿ ಶ್ರೀ ಜ್ಞಾನೇಶ್ವರ್ ನಾಯ್ಕರವರನ್ನು ಸನ್ಮಾನಿಸಲಾಯಿತು. ಅಲೆಗಳ ಅಬ್ಬರಕ್ಕೆ ಕಡಲ ತೀರಕ್ಕೆ ಬಂದ ಡಾಲ್ಫಿನ್ ಮೀನು. ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದೇವಬಾಗ್ ಕಡಲ ತೀರದಲ್ಲಿ ಡಾಲ್ಫಿನ್ ಮೀನು ಒದ್ದಾಡುತ್ತಾ ಕಂಡುಬಂದ ಘಟನೆ ನಡೆದಿದೆ. ಕರಾವಳಿಯಲ್ಲಿ ಮಳೆ ಗಾಳಿ ಹಿನ್ನೆಲೆಯಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರುವುದರಿಂದ ಡಾಲ್ಫಿನ್ ಕಡಲ ತೀರಕ್ಕೆ ಅಪ್ಪಳಿಸಿತು. ಡಾಲ್ಫಿನ್ ಸಮುದ್ರ ತೀರದಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿದ್ದ ಸಂದರ್ಭದಲ್ಲಿ ದೇವಬಾಗ್ ಜಂಗಲ್ ರೆಸಾರ್ಟ್ ಸಿಬ್ಬಂದಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಡಾಲ್ಫಿನ್ ಅನ್ನು ರಕ್ಷಿಸಿ ಮತ್ತೆ ಸುರಕ್ಷಿತವಾಗಿ ಕಡಲಿಗೆ ಬಿಡುವ ಮೂಲಕ ಜೀವ ಉಳಿಸಿದ್ದಾರೆ. ಸ್ಥಳೀಯರು ಜಂಗಲ್ ರೆಸಾರ್ಟ್ ಸಿಬ್ಬಂದಿಗಳ ಶ್ಲಾಘನೀಯ ಕಾರ್ಯವನ್ನು ಮೆಚ್ಚಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.